ನಮ್ಮ ನ್ಯಾಯಯುತ ಬೇಡಿಕೆ ಮುಂದಿಟ್ಟುಕೊಂಡು ಲಕ್ಷಾಂತರ ಮಂದಿ ರೈತರು ದೆಹಲಿಯಲ್ಲಿ ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ಯಾರ್ಯಾರು ಮನೆಯ ಮದುವೆಯ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಪ್ರಧಾನಿಯವರಿಗೆ ಸಮಯವಿದೆ, ಆದರೆ ರೈತರನ್ನ ಮಾತನಾಡಿಸಲು ಸಮಯವಿಲ್ಲ. ಅನ್ನದಾತರು ಇಲ್ಲವಾದರೆ ನಾವಿರಲು ಸಾಧ್ಯವಿಲ್ಲ. ಅವರಿಗೆ ರಕ್ಷಣೆ ಕೊಡಲಾಗಿಲ್ಲವೆಂದರೆ ಈ ಸರ್ಕಾರ ಯಾಕೆ ಇರಬೇಕು ಎಂದು ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರು ಉಡುಪಿ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನ ವಿರೋಧಿ ನೀತಿಗಳ ವಿರುದ್ಧ 6 ದಿನಗಳ ಕಾಲ ಹೆಜ್ಜಮಾಡಿಯಿಂದ ಬೈಂದೂರಿನ ತನಕ ನಡೆದ ಜನಧ್ವನಿ ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ಜನಧ್ವನಿ ಕಾಂಗ್ರೆಸ್ ಕಾರ್ಯಕ್ರಮವಲ್ಲ ಅಥವಾ ಕೆಪಿಸಿಸಿ ಹಾಕಿಕೊಂಡಂತಹ ಕಾರ್ಯಕ್ರಮವಲ್ಲ. ಬದಲಾಗಿ ಜನರು ಏನು ನೋವನ್ನ ಅನುಭವಿಸುತ್ತಿದ್ದಾರೋ ಆ ನೋವಿನ ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನ ನಾವು ಮಾಡುತ್ತಿದ್ದೇವೆ. ಇದನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಮಾಡುತ್ತಿದ್ದಾರೆ ಹೊರತು ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಎಂದು ಹೇಳಲು ಬಯಸುವುದಿಲ್ಲ. ಜನರ ಪ್ರತಿದಿನದ ಬದುಕಿನಲ್ಲಿ ಅವರ ಕಷ್ಟ ಸುಖದಲ್ಲಿ ಯಾವಾಗಲೂ ಕಾಂಗ್ರೆಸ್ ಪಕ್ಷ ಇರುತ್ತದೆ ಎಂದು ತೋರಿಸುವುದಕ್ಕೆ ಇಂದು 108 ಕಿಲೋಮೀಟರ್ ದೂರ ಪಾದಯಾತ್ರೆಯ ಮೂಲಕ ಸಾಗಿ ಬಂದಿದ್ದೇವೆ. ಇದೇ ದಿಕ್ಕಿನಲ್ಲಿ ನಮ್ಮ ಮುಖಂಡರೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮತದಾರರ ಭಾವನೆಗಳನ್ನ ಅರಿತು ಕೆಲಸ ಮಾಡಿದ್ರೆ ಈ ಜಿಲ್ಲೆಯಲ್ಲಿ 6ಕ್ಕೆ 5 ಸೀಟು ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ಬರುತ್ತದೆ ಎನ್ನುವ ಅವಿಶ್ವಾಸವಿದೆ ಎಂದರು. ಪ್ರಜಾಪ್ರಭುತ್ವವನ್ನ ತಂದುಕೊಟ್ಟು ಬರೀ ಅಧಿಕಾರ ಹಿಡಿಬೇಕು, ಸ್ಟೇಜ್ ಮೇಲೆ ಕೂತ್ಕೊಡ್ಬೇಕು, ಪ್ರಧಾನಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು, ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ಕೂಡ ನಾವೆಲ್ಲ ಲೀಡ್ಗಳಾಗಬೇಕು ಅಂತೇಳಿ ಈ ಕಾಂಗ್ರೆಸ್ ಪಕ್ಷ ಇಲ್ಲ. ಜನರು ಪ್ರತಿದಿನ ಬದುಕಿನಲ್ಲಿ ಕೂಡ ನಮ್ಮ ಭಾವನೆಗಳನ್ನ, ನಮ್ಮ ಅವರ ಕಷ್ಟ ಸುಖದಲ್ಲಿ ಕೂಡ ಯಾವಾಗಲೂ ಕೂಡ ಈ ಪಕ್ಷ ಇರ್ತದೆ ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ಇವತ್ತು ಇಂಥ 108 ಕಿಲೋಮೀಟರ್ ನಮ್ಮ ಜನ ಈಗೇನು ವಿಧಾನಸೌಧಕ್ಕೆ ಅಸೆಂಬ್ಲಿಗೆ ಎಲೆಕ್ಷನ್ ಏನು ಬಂದಿಲ್ಲ, ಈಗ ಇನ್ನು ಲೇಟ್ ಇದೆ. ಈ ಜಿಲ್ಲೆಯಲ್ಲಿ 5-6 ಜನ ಬಿಜೆಪಿ ಶಾಸಕರುಗಳೆಲ್ಲ ಇದ್ದಾರೆ, ಮಂತ್ರಿಗಳಿದ್ದಾರೆ. ಆದ್ರೂ ಕೂಡ ಅವರು ನಿಮ್ಮ ಪರವಾಗಿ, ಜನರ ಪರವಾಗಿ ಅವರ ಧ್ವನಿಯನ್ನ ಎತ್ತಕ್ಕಾಗಲಿಲ್ಲ. ನಾವು ನಮ್ಮ ಪಕ್ಷ ನಮ್ಮ ಕರ್ತವ್ಯವನ್ನ, ಈ ಧ್ವಜ ನಮಗೇನು ಈ ರಾಷ್ಟ್ರದ ಜನ ಕೊಟ್ಟಿದ್ದಾರೆ ಅದನ್ನ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ನಮ್ಮೆಲ್ಲ ಮುಖಂಡರುಗಳು ಮಾಡಿದ್ದಾರೆ. ಇನ್ನು ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿ, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಮಾತನಾಡಿದರು. ವಿಧಾನ ಪರಿಷತ್ನ ಸದಸ್ಯ ಪ್ರತಾಪ್ ಚಂದ್ರ ಶೆಟ್ಟಿ, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ಮಾಜಿ ಶಾಸಕ ಅಭಯ ಚಂದ್ರ ಜೈನ್, ಯುವ ಕಾಂಗ್ರೆಸ್ನ ಮಿಥುನ್ ರೈ, ಎಂಎ ಗಫೂರ್, ಯುಬಿ ಶೆಟ್ಟಿ, ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡಪೂರು, ಬೈಂದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮದನ್ ಕುಮಾರ್, ವನ್ಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಕುಮಾರ್ ಶೆಟ್ಟಿ ಗುಡಿಬೆಟ್ಟು, ಕಾಂಗ್ರೆಸ್ ಮುಖಂಡರಾದ ರಾಜು ಪೂಜಾರಿ ಮೊದಲಾದವರು ಹಾಜರಿದ್ದರು.